ನಾವು ಟಂಗ್ ಡಯಾಗ್ನೋಸಿಸ್ ಪಲ್ಸ್ ಡಯಾಗ್ನೋಸಿಸ್ ಯಾಕೆ ಮಾಡ್ತೀವಿ ಅಂತಂದ್ರೆ ಈ ಪಲ್ಸ್ ಅಲ್ಲಿ ನೀನ್ ನೆಕ್ಸ್ಟ್ 6 ಮಂತ್ಸ್ ನೀನ್ ಹೆಂಗಿರ್ತೀಯ ಅಂತ ಇಲ್ಲಿ ಗೊತ್ತಾಗುತ್ತೆ. ಇವಾಗ ಏನೇನ್ ಮೈನರ್ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ದಟ್ ಇವಾಗ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ಬಿಡ್ಬೋದು ನೀವು. ಇವತ್ತು ನಿಮ್ಮ ಪಲ್ಸ್ ಅಲ್ಲಿ ವ್ಯತ್ಯಾಸ ಆದ್ರೆ ನೆಕ್ಸ್ಟ್ ಮುಂದಿನ 6 ತಿಂಗಳಲ್ಲಿ ನಿನ್ ಬಾಡಿ ಸಿಂಪ್ಟಮ್ ಆಗಿ ತೋರಿಸುತ್ತೆ. ಅದನ್ನ ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದ್ರೆ ಸಾರಿ, ದೇಹದ ಗೊತ್ತಾಗುತ್ತೆ. ಫಸ್ಟ್ ಪಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಪಲ್ಸ್ ಅಲ್ಲಿ ಗೊತ್ತಾದ್ಮೇಲೆ ನೆಕ್ಸ್ಟ್ ಬಾಡಿ ಸಿಂಪ್ಟಮ್ ತೋರಿಸುತ್ತೆ. ನೀವು ಹೇಳ್ತಿರಲ್ಲ ಎಲ್ಲ ರಿಪೋರ್ಟ್ಸ್ ಇದೆ, ಕಾಲೂತ ಇದೆ, ಹಾರ್ಟ್ ಪ್ರಾಬ್ಲಮ್ ಏನಿಲ್ಲ ಬಟ್ ಎದೆ ನೋವು ಬರ್ತಾ ಇದೆ, ECG ಮಾಡಿಸ್ದೆ, ಎಕೋ ಮಾಡಿಸ್ದೆ, ಎಲ್ಲ ನಾರ್ಮಲ್ ಇದೆ ಬಟ್ ಎದೆ ನೋವು ಚುಚ್ಚುತ್ತಾ ಇದೆ. ಅದ್ರ ಅರ್ಥ ನಿಮ್ಮ ಫಸ್ಟ್ ಅದಕ್ಕಿಂತ 6 ತಿಂಗಳು ವರ್ಷ ಮುಂಚೆನೆ ಪಲ್ಸ್ ಅಲ್ಲಿ ಗೊತ್ತಾಗಿರುತ್ತೆ. ಓಕೆ, ನನ್ ಪಲ್ಸ್ ನೋಡಕ್ ಬರಲ್ಲ, ಪಲ್ಸ್ ನೋಡಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಇನ್ನೂ ಮುಂಚಿತವಾಗಿ ನಿನ್ ಬಾಡಿ ತನ್ನದೇ ಆದ ಒಂದು ಭಾಷೆನಲ್ಲಿ ಹೇಳುತ್ತೆ. ಚುಚ್ಚೋದು, ನೋವೋದು, ಸ್ವೆಲ್ಲಿಂಗು, ಮತ್ತೊಂದು ಹೇಳುತ್ತೆ. ಜನ ಅದನ್ನು ಕೇಳಿಸ್ಕೊಳಲ್ಲ. ಹಂಗಾಲು ಉರಿತಿರ್ತೈತೆ. ನಿನ್ನೆ ಚೆಕ್ ಮಾಡ್ತೀನಿ, ಶುಗರ್ ನಾರ್ಮಲ್ ಐತೆ, ನನ್ಗೇನ್ ಆರಾಮದೀನಿ, ನನ್ನ ಪದೇ ಸುಸಿಗೆ ಹೋಗ್ತಿರ್ತಾರ. ಇಲ್ಲ, ನಿನ್ನೆ ಚೆಕ್ ಮಾಡಿಸ್ತೆ ನಾನು, ಬ್ಲಡ್ ರಿಪೋರ್ಟ್ ನಾರ್ಮಲ್ ಇದೆ, ನನಗೇನ್ ಶುಗರ್ ಇಲ್ಲ. ಅಲ್ಲ ಬಾಬಾ, ನಿನಗೆ ಮುಂದಿನ ವರ್ಷ ಶುಗರ್ ಬರ್ಬೋದು, 2 ವರ್ಷ ಆದ್ಮೇಲೆ ಬರ್ಬೋದು. ಅದು ಬ್ಲಡ್ ಅಲ್ಲಿ ಬಂದಾದ್ಮೇಲೆ ಬಂದತ್ತಂತ ಲೆಕ್ಕ ಅಲ್ಲ, ಅದಕ್ಕೆ ಮೊದಲೇ ಗೊತ್ತಾಗ್ತದೆ. ದೇಹ ಹೇಳ್ತಾ ಇದೆ ಅಲ್ವಾ. ಯುವರ್ ಬಾಡಿ ಇಸ್ ಟೆಲ್ಲಿಂಗ್ ವೆರಿ ಕ್ಲಿಯರ್ಲಿ. ಎಷ್ಟು ಅಜ್ಞಾನ ತೋರಿಸ್ತಾ ಇದೀವಿ ನಮ್ಮ ಆರೋಗ್ಯದ ಬಗ್ಗೆ ಅಂತಂದ್ರೆ, ಎಷ್ಟೇ ನರಳ್ತಾ ಇದ್ರು ನಾವು ಒಪ್ಕೊಳಲ್ಲ ಕಾಯಿಲೆ ಬಿದ್ದಿದೀವಿ ಅಂತ. ಅದನ್ನ ಡಾಕ್ಟ್ರು ರಿಪೋರ್ಟ್ ಅಲ್ಲೇ ಹೇಳ್ಬೇಕು. ಅಲ್ಲಿವರೆಗೂ ನಾವು ಎಚ್ಚೆತ್ಕೊಳೋದೇ ಇಲ್ಲ. ನಿಮ್ಗೆ ಅರ್ಲಿ ಸ್ಟೇಜಸ್ ಅಲ್ಲೇ ಕಿಡ್ನಿ ಹೇಳುತ್ತೆ, ಸೊಂಟ ನೋವು ಬರುತ್ತೆ, ಫ್ರೀಕ್ವೆಂಟ್ ಯೂರಿನೇಷನ್ ಆಗುತ್ತೆ, ನೀ ವೀಕ್ನೆಸ್ ಆಗುತ್ತೆ, ಸೆಕ್ಸುವಲ್ ಡಿಸಾರ್ಡರ್ಸ್ ಆಗುತ್ತೆ. ಓಕೆ, ಸುಮಾರು ಸಿಂಪ್ಟಮ್ಸ್ ನ ಕಿಡ್ನಿ ಮೆರಿಡಿಯನ್ ತೋರಿಸುತ್ತೆ. ಬಟ್ ಅದನ್ನ ನಾವ್ ಯಾರು ಒಪ್ಕೊಳಲ್ಲ. ನಾನು ನಾರ್ಮಲ್ ಇದ್ದೀನಿ. ಯಾವಾಗ ಎಲ್ಲ ಹಾಳಾದ್ಮೇಲೆ ಅವಾಗ ರಿಪೋರ್ಟ್ ಅಲ್ಲಿ ಬರ್ತೈತೆ, ಅವಾಗ ಡಾಕ್ಟರ್ ಹೇಳ್ತಾರೆ ಇವಾಗ ರಿಪೇರಿ ಮಾಡಕ್ ಆಗಲ್ಲ ಅಂತಾರೆ. ಇದು ಅಜ್ಞಾನ ಅಲ್ವಾ? ಖಂಡಿತ. ನಾನು ಹೇಳೋದು, ನಾನೇ ಹೊಸದಾಗಿ ಏನು ಹೇಳ್ತಾ ಇಲ್ಲ. ಆಯುರ್ವೇದ TCM ಅಲ್ಲಿ ಇರೋದು ಹೇಳ್ತಾ ಇದೀನಿ. ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಯುವರ್ ಬಾಡಿ ಸಿಂಪ್ಟಮ್ಸ್. ನಿನ್ಗೆ ಇವತ್ತು ಹಸುವು ಆಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಅದು ಆಗ್ಬೇಕು, ಹಸುವು ಆಗ್ಬೇಕು. ಆಗಿಲ್ಲ ಅಂದ್ರೆ ನಿನ್ನಲ್ಲಿ ಏನೋ ತೊಂದರೆ ಇದೆ, ಅದನ್ನ ಸರಿ ಮಾಡ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ಎಲ್ಲ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ದೆ, ನಾನು ನಾರ್ಮಲ್ ಇದ್ದೀನಿ, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಡ ಅಂದ್ರೆ ತಪ್ಪು. ಈಗ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರ್ಬೇಕಾದ್ರೆ ಬಹಳಷ್ಟು ಜನರಿಗೆ ಆಸೆ ನಾವು ಕೂಡ ಕಲಿಬೇಕು. ಹೇಗೆ ಕಲಿಬೇಕು ಸರ್? ತುಂಬ ಶಾರ್ಟ್ ಕೋರ್ಸಸ್ ಇವಾಗ ತುಂಬ ತಂದಿದ್ದಾರೆ. ಗಡಿ ಆಗ್ತಾ ಉಂಟಲ್ಲ ಸರ್, ಕೋರ್ಸ್ ಮಾಡ್ತಿದ್ದೀರಿ. ಈಗ ಹಾರ್ಟ್ದು ಉಂಟು, ಇವತ್ತಿಂದನ ನಾಳೆಯಿಂದನ ಉಂಟು ಅನ್ಸುತ್ತೆ. ಹಾರ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಈಗ ಶಾರ್ಟ್ ಕೋರ್ಸಸಲ್ಲಿ 3 days ಕೋರ್ಸಲ್ಲಿ ಪ್ರತಿ ಒಂದು ಆರ್ಗನ್ ಬಗ್ಗೆ ಮಾಡ್ತಾ ಇದ್ದಾರೆ ಸರ್. ಈಗ ಹಾರ್ಟ್ದೊಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ನಮಗೂ ಕೂಡ ತುಂಬ ಒಂಥರ ರಿಪಿಟೇಷನ್ ಅಂತ ಅನಿಸುತ್ತೆ. ಅದು ನಮಗೆ ತುಂಬ ಸುಲಭ ಆಗ್ತದೆ ಕಲೀಲಿಕ್ಕೆ. ಈಗ ಸರ್ ಮಾತಾಡಿದ್ರಲ್ಲೇ ಎಷ್ಟೊಂದು ಹೊಸದು ಕಲಿತೆ ನಾನು ಸರ್. ಪ್ರತಿ ಸರಿನೂ ಉಂಟಲ್ಲ, ಒಂದೊಂದವರು ಬಾಯಲ್ಲಿ ಬರುವಾಗ ಸಮಥಿಂಗ್ ನ್ಯೂ, ಅದಕ್ಕೋಸ್ಕರ ಜನ ಕಾಯ್ತಾರೆ. ಎವ್ರಿ ಮಿನಿಟ್ ಹಿ ಈಸ್ ಗಿವಿಂಗ್ ಸಮಥಿಂಗ್ ನ್ಯೂ. ಸರ್ ನಾಡೀಶ್ವರ ನೀವು ಇನ್ವೆನ್ಷನ್ ಮಾಡಿರೋದು ಬ್ಯೂಟಿಫುಲ್ ಸರ್. ಐ ನೆವರ್ ಥಾಟ್ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ. ಅದು ನಾನು ಸಿಂಪ್ಟಮ್ಸ್ನ ಕೇಳ್ತೀನಿ ಪೇಷಂಟ್ನ, ನಾಡೀಶ್ವರ ಏನು ಹೇಳುತ್ತೆ ಅದನ್ನು ಅವ್ರು ಹ್ಞೂ ಅಂತಾರೆ. ಹೌದು, ಐ ಹ್ಯಾವ್ ದಿಸ್. ನಾಡೀಶ್ವರ ಹೇಳ್ತದೆ ಅಂದರೆ ನಾವು ಪಲ್ಸ್ ಚೆಕ್ ಮಾಡಿದ್ಮೇಲೆ ಎಸ್ ಅಂತ ಹೇಳುತ್ತೆ. ಅದನ್ನು ಅವರು ಸಹ ಎಸ್ ಅಂತಾರೆ. ಹಾಗೆ 2 ಸಲ ಕೋರಿಲೇಟ್ ಮಾಡಿದಾಗ ನನಗೆ ಎಕ್ಸಾಕ್ಟ್ ನಾಡೀಶ್ವರ ಕರೆಕ್ಟ್ ಹೇಳ್ತಿದೆ ಅಂತ ಗೊತ್ತಾಗುತ್ತೆ. ಸೇಮ್ ಪಾಯಿಂಟ್ ಕೊಡುತ್ತೆ. ಯಾವುದನ್ನು ನೀವು ಸೆಡೆಟ್ ಮಾಡಬೇಕು, ಯಾವುದನ್ನು ಟೋನಿಫೈ ಮಾಡಬೇಕು ಅಂತ ಕೂಡ ನೀವು ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀರಿ. ಬ್ಯೂಟಿಫುಲ್ ಸರ್. ಅದ್ರ ಜೊತೆಗೆ ಊಟ ಏನು ತಗೊಳ್ಬೇಕು, ಯಾವ ಥರ ದಿನಚರಿ ಇರಬೇಕು, ಪ್ರತಿಯೊಂದು ಸಹ ಫೋಲ್ 13 pages ಒಂದು ರಿಪೋರ್ಟೇ ಬರ್ತದೆ ನಾಡೀಶ್ವರದಲ್ಲಿ. ನಮ್ಮ ಕ್ಲಿನಿಕಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನನಗಂತೂ ಸಿಕ್ಕಾಬಟ್ಟೆ ಹೆಲ್ಪ್ ಆಗಿದೆ ಅದರಿಂದ. ಐ ಥಿಂಕ್ ಮೋರ್ ದೆನ್ ಒಂದೇ ವರ್ಷದಲ್ಲಿ 300 ಜನದ್ದು ನಾನು ನಾಡೀಶ್ವರ ನೋಡಿದ್ದೇನೆ. ಅದ್ಭುತ ಸರ್. ನವೀನ್ ಕೇಳ್ತಾ ಇದ್ರಲ್ವಾ, ಸಾವಿರ ಜನನ ಟ್ರೈನ್ ಮಾಡ್ತಾ ಇದ್ರಿ, ಏನ್ ಮಾಡ್ತಾರೆ ಅಂತ. ಅವ್ರಿಗೆ ಎಲ್ಲಾ ಫೆಸಿಲಿಟೇಟ್ ಕೊಡ್ತೀವಿ.
ಒಂದು ಇವಾಗ ನಾಡಿ ಕಲಿಯೋದಕ್ಕೆ ಸುಮಾರು ವರ್ಷಗಳಾಗತ್ತೆ. ಕಷ್ಟ ಆಗ್ತಿದೆ ಅಂತ ನಾವೇನ್ ಮಾಡಿದೀವಿ, ಒಂದು ಸಾಫ್ಟ್ವೇರ್, ಒಂದು ಸೆನ್ಸರ್ ಮಾಡಿದೀವಿ. ಸೊ ಅದನ್ನ ಆ ಸೆನ್ಸರ್ನ ನೀವು ನಾಡಿ ಮೇಲೆ ಇಟ್ಟಾಗ ಅದು ನಿಮ್ಮ ದೇಹದಲ್ಲಿ ಪಂಚಭೂತಗಳು ಎಷ್ಟು ಈ ತರ ವ್ಯತ್ಯಾಸ ಇದೆ, ತ್ರಿದೋಷಗಳು ಹೇಗಿದೆ, ವಾತ ಪಿತ್ತ ಕಫ ಹೇಗಿದೆ, ಅದೆಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ದಟ್ ಹೊಸದಾಗಿ ಕಲ್ತಿರೋರಿಗೆ ಅದು ಸಪೋರ್ಟ್ ಕೊಡುತ್ತೆ. ಈಗ ನಿಮ್ಮ ತರಗತಿಗಳಿಗೆ ಸೇರ್ಬೇಕಾದ್ರೆ ಯಾವುದೇ ಹಂತದಲ್ಲಿ ಕೂಡ ಸೇರ್ಬೋದು ಅಥವಾ ಒಂದು ತರಗತಿ ಆರಂಭ ಅಂತ ಇದೆಯಾ ಅಷ್ಟೇ? ಈ ಸಂದರ್ಭದಲ್ಲೇ ಸೇರ್ಬೇಕು? ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಇವಾಗ ಕೆಲವರು ಕಲರ್ ಥೆರಪಿನೇ ಇಂಟ್ರೆಸ್ಟ್ ಅಂತ ಕಲಿತಾರೆ, ಇನ್ನು ಕೆಲವರು ನನಗೆ ಅಕ್ಯುಪ್ರೆಷರ್ ಇಂಟ್ರೆಸ್ಟ್ ಅಂತ ಕಲಿತಾರೆ, ಇನ್ನು ಕೆಲವರು ಮರ್ಮ ಚಿಕಿತ್ಸೆ ಇಂಟ್ರೆಸ್ಟ್ ಅಂತ ಕಲಿತಾರೆ, ಕೆಲವರು ಎಲ್ಲಾ ಕೋರ್ಸು ಮಾಡ್ತಾರೆ. ಆಶಾ ಜಗದೀಶ್ವರು ಎಲ್ಲಾ ಕಲಿಬೇಕು ಅಂತ ಸಿಡಿಡ್ ಈವನ್ 1 year TM ಕೋರ್ಸ್ ಆಲ್ಸೋ. ಉದ್ದೇಶ ಇಷ್ಟೇ, ನಾನು ಮಂಗಳೂರಿನ ಯಾವುದೋ ಮೂಲೆಯಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ಬಟ್ ನನ್ನ ತದ್ರೂಪ ನಾನು ಕ್ರಿಯೇಟ್ ಮಾಡ್ಬೋದು. ಎಲ್ಲ ಹೀಲರ್ಸ್ ಇವಾಗ ಮಂಗಳೂರಲ್ಲಿ 120ರಿಂದ 130 ಜನ ಹೀಲರ್ಸ್ ಇದ್ದಾರೆ. ಅವರೆಲ್ಲರೂ ನಾನು ಏನ್ ಹೇಳ್ಕೊಟ್ಟಿದ್ರೆ ಅದನ್ನ ಜಿರಾಕ್ಸ್ ಇಳಿಸ್ತಾರೆ, ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಮೇಡಮ್ ಹೇಳಿದ್ರೆ ಅಲ್ವಾ, ಪೇಷಂಟ್ ಬಂದ್ರೆ ನಾಡೀಶ್ವರ ನೋಡ್ತೀನಿ, ಟಂಗ್ ನೋಡ್ತೀನಿ, ಪಾಯಿಂಟ್ ಕೊಡ್ತೀನಿ, ಕಲರ್ ಕೊಡ್ತೀನಿ, ಮರ್ಮ ಚಿಕಿತ್ಸೆ ಕೊಡ್ತೀನಿ, ಲೈಕ್ ದಟ್. ಅಂತಿಮವಾಗಿ ಕಟ್ಟ ಕಡೆಯ ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ರೈತ, ಒಬ್ಬ ಅಫಿಷಿಯಲ್ ಅವರು ಯಾವುದೇ ದುಡ್ಡು ಖರ್ಚು ಮಾಡದೆ, ಯಾವುದೂ ದುಂದು ವೆಚ್ಚ ಇಲ್ಲದೆ, ಯಾವುದೂ ಸೈಡ್ ಎಫೆಕ್ಟ್ ಇಲ್ಲದೆ ತಮ್ಮ ಮನೆಯಲ್ಲೇ ತಾವು ವಾಸಿ ಆಗ್ಬೇಕು. ಇದನ್ನ ನಾನು 10 ವರ್ಷದ ಕೆಳಗಡೆ ಹೇಳಿದಾಗ ಕೆಲವರು ಊಹೆ ಮಾಡ್ಕೋತಿದ್ದಾನೆ ಬಸವರಾಜ್ ಅಂತಿದ್ರು, ಊಹಾ ಲೋಕದಲ್ಲಿದ್ದಾನೆ ಅಂತಿದ್ರು. ಭ್ರಮಾಲೋಕದಲ್ಲಿ ಅದೆಯಾ ಬಸವರಾಜ್, ಅದಾಗಲ್ಲ ಅಂತಿದ್ರು. ಬಟ್ ಡೌನ್ ದ ಲೈನ್ 15 years ಆಫ್ ಮೈ ಸರ್ವಿಸ್ ಅಲ್ಲಿ ಇವತ್ತು ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡಿದ್ದೀನಿ, ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಲಕ್ಷಾಂತರ ಜನ ಬೆನಿಫಿಟ್ ಆಗ್ತಿದ್ದಾರೆ. ನಮ್ಮ ಫೇಸ್ಬುಕ್ ಫಾಲೋವರ್ಸ್ ನಿಯರ್ಲಿ 1 million ಇದ್ದಾರೆ. 10 ಲಕ್ಷ ಜನ ಫಾಲೋವರ್ಸ್ ಸುಮ್ಮನೆ ಬರಲ್ಲ ಅಲ್ವಾ? ಇಟ್ಸ್ ಹೆಲ್ಪಿಂಗ್ ಫಾರ್ ದಮ್. ಸೊ ನಿಮ್ಮ ಒಂದು ಚಾನೆಲ್ ಮುಖಾಂತರ ಜನರಿಗೆ ನಾನು ಹೇಳೋದಿಷ್ಟೇ, ನೀವು ವಾಸಿ ಆಗೋದು ತುಂಬಾ ಸುಲಭ, ತುಂಬಾ ಚೀಪ್, ವೆಚ್ಚದಾಯಕ ಅಲ್ಲ, ಕಡಿಮೆ ಖರ್ಚಲ್ಲಿ ವಾಸಿ ಆಗ್ಬೋದು. 3ನೇದು, ಯಾವತ್ತಿದ್ರೂ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಆಹಾರನೇ ಔಷಧಿ. ಖಂಡಿತ. ಈ ಮಾತನ್ನ ನೀವು ಮರ್ತೋದ್ರೆ ಔಷಧಿ ನಿಮ್ಮ ಆಹಾರ ಆಗ್ಬಿಡುತ್ತೆ. ಅಲ್ಲ, ನಮ್ಮಲ್ಲಿ ಒಂದು ಗಾದೆನೇ ಇದೆ ಸರ್, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಯಾವುದು ತಿನ್ಬೇಕನ್ನೋದು ಮಾತ್ರ ಮುಖ್ಯ, ಹೇಗೆ ತಿನ್ಬೇಕು. ನಾನೊಂಥರ ಬೈಕ್ ಮೆಕ್ಯಾನಿಕ್ ಇದ್ದಂಗೆ. ನೀವೇನೇ ಪ್ರಾಬ್ಲಮ್ ತಗೊಬನ್ನಿ, ಫಿಸಿಕಲ್ ಪ್ರಾಬ್ಲಮ್, ಎಮೋಷನಲ್ ಪ್ರಾಬ್ಲಮ್, ಈವನ್ ಸೈಕಾಟಿಕ್ ಪ್ರಾಬ್ಲಮ್ ತಗೊಬನ್ನಿ, ಸಾಲ್ವ್ ಮಾಡ್ತೀನಿ. ಬಟ್ ಹೇಳ್ತೀನಿ ಪೇಷಂಟ್ಗೆ, ನಾನು ಸಾಲ್ವ್ ಮಾಡಿದ್ದೀನಿ, ಇದು ಪರ್ಮನೆಂಟ್ ಅಲ್ಲ. ನೀವು ನನ್ನ ಹತ್ರ ಒಂದು ಬೈಕ್ ತಗೊಂಡ್ಬರ್ತೀರಾ, ರಿಪೇರಿ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಅದು ರಿಪೇರಿಗೆ ಬರಬಾರ್ದು ಅಂದ್ರೆ ಪೆಟ್ರೋಲೇ ಹಾಕ್ಬೇಕು. ನೀವು ಸಿಮೆಂಟ್ ಹಾಕಿದ್ರೆ ನಾನು ನಿಮ್ಮನ್ನ ರಿಪೇರಿ ಮಾಡ್ತೀನಿ. ಆರ್ಗ್ಯಾನಿಕಲಿ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಆಹಾರನ ನೀವು ತಿನ್ಬೇಕು. ಅದು ಬಿಟ್ಬಿಟ್ಟು ಪ್ರೋಸೆಸ್ಡ್ ಮಾಡಿರೋದು, ರಿಫೈನ್ಡ್ ಮಾಡಿರೋದು, ಪ್ರಿಸರ್ವ್ ಮಾಡಿರೋದನ್ನ ನಾನು ತಿಂತೀನಿ ಅಂತಂದ್ರೆ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಮತ್ತೆ ಕಾಯಿಲೆ ಬರುತ್ತೆ. ಇವನೇನಪ್ಪ ವಾಸಿ ಮಾಡಂದ್ರೆ ಕಾಯಿಲೆ ಬರುತ್ತೆ ಅಂತಾನೆ, ಅದು ನಿಜ. ಫಸ್ಟ್ 5 years ಆಫ್ ಮೈ ರಿಸರ್ಚ್ ಅಲ್ಲಿ ಬರೀ ಟ್ರೀಟ್ಮೆಂಟ್ ಕೊಡ್ತಿದ್ದೆ, ವಾಸಿ ಆಗೋರು 3 ತಿಂಗಳು 6 ತಿಂಗಳು ಬಿಟ್ಟು ಮತ್ತೆ ಬರೋರು. ಬಸವರಾಜ್ ನೀರು ಕೊಟ್ಟಕ್ ಚೆನ್ನಾಗಿತ್ತಪ್ಪ, ಮತ್ತೆ ಬಂದ್ಬಿಟ್ಟಿದೆ ಸೊಂಟ ನೋವು ಅಂತ, ಮತ್ತೆ ಬಂದ್ಬಿಟ್ಟಿದೆ ಎಸಿಡಿಟಿ, ಮತ್ತೆ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಾಯ್ತು? ನನಗೆ ಅವಾಗ ರೀಥಿಂಕ್ ಮಾಡ್ಕೊಂಡೆ ನಾನೇ, ಯಾಕಾಗಿ ಮತ್ತೆ ಬಂತು ಅಂತ. ಅವಾಗ ನನಗೆ ಗೊತ್ತಾಗಿದ್ದು, ಪ್ರಾಬ್ಲಮ್ ಪೇಷಂಟ್ ಅಲ್ಲೂ ಇಲ್ಲ, ನನ್ನಲ್ಲೂ ಇಲ್ಲ, ಅವನ್ ತಿನ್ನೋ ಆಹಾರದಲ್ಲಿದೆ. ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ. ಒಂದು ಹುಡುಗ ಒಂದು ಕ್ವಶನ್ ಕೇಳ್ದ ನನಗೆ,
ನೀವು ಆಂಧ್ರ ಕೋಸ್ಟಲ್ ಬೆಲ್ಟ್ ಎಲ್ಲ ನೋಡಿದ್ರೆ ಅವ್ರು 3 ಹೊತ್ತು ಅನ್ನ ತಿಂತಾರೆ. 3 ಹೊತ್ತು. 3 ಹೊತ್ತು ಅನ್ನ, ಬಿಳಿ ಅನ್ನ ತಿಂತಾರೆ ಅವರು. ಸರಿ. ನಿಮ್ಮ ಕೋಸ್ಟಲ್ಲೂ ಅಷ್ಟೇ. ಹ್ಮ್. ನೀವು ದೋಸೆ ಇಡ್ಲಿ ಏನು ಹೇಳಿದ್ರು ಅದು ಅಕ್ಕಿಯಿಂದ ಮಾಡಿರೋದೆ. 3 ಹೊತ್ತು ಅಕ್ಕಿ ತಿಂತೀರಾ. ಇಲ್ಲಿ ವ್ಯತ್ಯಾಸ ಅಂದ್ರೆ ನಾವು ಬೆಳ್ತಿಗೆ ತಿನ್ನೋದು ಕಮ್ಮಿ, ಕುಚಿಲಕ್ಕಿ ಬಾಯ್ಲ್ಡ್ ರೈಸ್ ತಿಂತೀವಿ ಈ ಕಡೆ. ಅದನ್ನು ಹೇಳ್ತೀನಿ. ಹುಡುಗ ಒಂದು ಬೆಸ್ಟ್ ಸೂಪರ್ ಆಗಿರೋ ಕ್ವಶನ್ ಕೇಳಿದೆ ನನಗೆ. ಸರ್ ನಮ್ಮ ತಾತ ಇವಾಗ 90 ವರ್ಷ, BP ಶುಗರ್ ಏನಿಲ್ಲ, ಚೆನ್ನಾಗಿದ್ದಾರೆ, 3 ಹೊತ್ತು ಅನ್ನ ತಿಂತಾರೆ. ಬಟ್ ನಮ್ಮಮ್ಮ ನಾವಪ್ಪ ಡಯಾಬಿಟಿಕ್ಕು, ಅವ್ರು 50 ವರ್ಷದವರು, ಅವ್ರ ಅನ್ನ ತಿಂತಾರೆ. ನಮ್ಮ ತಾತಗೆ ಯಾಕೆ ಡಯಾಬಿಟಿಸ್ ಬಂದಿಲ್ಲ, ನಾವಪ್ಪ ನಮಗೆ ಯಾಕೆ ಬಂದಿದೆ ಅಂತ ಕ್ವಶನ್ ಕೇಳ್ದ. ದೆನ್ ಓಕೆ, ನನಗಿನ್ನೂ ಟ್ರಿಗರ್ ಮಾಡ್ತು ಆ ಊಟದ ಬಗ್ಗೆ. ಸೊ ದೆನ್ ಐ ಕನ್ಕ್ಲೂಡೆಡ್, ನೀವು 3 ಹೊತ್ತು ಅನ್ನನೇ ತಿನ್ನಿ, ಚಪಾತಿನೇ ತಿನ್ನಿ, ರಾಗಿನೇ ತಿನ್ನಿ, ಜೋಳನೇ ತಿನ್ನಿ, ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದ್ರೆ ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡಿದಾಗ, ಹೈಬ್ರಿಡೈಸೇಷನ್. ನೀವು ಖುಷಿಯಾಗಿದ್ರೆ ನಾನು ಕುಚ್ಚಲಕ್ಕಿ ತಿಂತಿದ್ದೀನಿ ಅಂತ, ಅದು 90% ಹೈಬ್ರಿಡ್ ಆಗ್ಬಿಟ್ಟಿದೆ ಅಲ್ಲಿ. ಸೊ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಿಮ್ಮ ಅಪ್ಪ ನಿಮ್ಮ ತಾತ ಏನ್ ಕುಚ್ಚಲಕ್ಕಿ ತಿಂತಿದ್ರು, ಅಕ್ಕಿ ತಿಂತಿದ್ರು, ಅದು ಚೆನ್ನಾಗಿತ್ತು, ದೇಶಿ ತಳಿ ಅದು. ಬಟ್ ಈ ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆದಾಗ ನಾವೇನ್ ಮಾಡಿದೀವಿ, 6 ತಿಂಗಳು ಬೆಳೆಯೋ ಅಕ್ಕಿನ 3 ತಿಂಗಳಿತ್ತು, 20 ಚೀಲ ಬೆಳೆಯೋ, 20 ಪಲ್ಲ 20 ಚೀಲ ಬೆಳೆಯೋ ಒಂದು ಅಕ್ಕಿ ಭತ್ತನ 40 ಚೀಲ 60 ಚೀಲ ಮಾಡಿದ್ವಿ. ಕೆಮಿಕಲ್ಸ್ ಹಾಕೋದು ಒಂದು, ಫರ್ಟಿಲೈಸರ್ ಒಂದು, ಅದು ನಿಮಗೆ ಎಫೆಕ್ಟ್ ಮಾಡೋದು ಒಂದು 30% ಅಷ್ಟೇ. 70% ನಿಮಗೆ ತೊಂದರೆ ಮಾಡ್ತಿರೋದು ಜೆನೆಟಿಕಲಿ ಮಾಡಿಫಿಕೇಶನ್, GMO. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ದೇಶಿ ತಳಿ ಕುಚ್ಚಲಕ್ಕಿನ 1 ತಿಂಗಳು ಇಲ್ಲ 3 ವಾರ ಡಯಾಬಿಟಿಕ್ ಪೇಷಂಟಿಗೆ ಕೊಡಿ, ಶುಗರ್ ರೈಸ್ ಆಗಲ್ಲ. ಅದೇ ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡ್ ಕುಚ್ಚಲಕ್ಕಿನ ಡಯಾಬಿಟಿಸ್ ಪೇಷಂಟಿಗೆ ಕೊಡಿ, 3 ದಿವಸಕ್ಕೆ ಶುಗರ್ ರಾಕೆಟ್ ಥರ ಮೇಲಕ್ಕೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಇರೋದು ನಿಮ್ಮಲ್ಲಿ ಅಲ್ಲ, ಡಾಕ್ಟ್ರಲ್ಲೂ ಅಲ್ಲ, ನೀವು ತಿನ್ನೋ ಆಹಾರದಲ್ಲಿ. ಅದನ್ನು ಸರಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಬೇಕಾಗಿಲ್ಲ. ನಿಜ. ಇವತ್ತು ನಾನು ಹೋದ್ರೂ, ಇವನ್ ಮೊನ್ನೆ ಮಂಗಳೂರಿಗೆ ಬಂದಿದ್ದೆ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್. ಒಂದು 5 kg ಅಕ್ಕಿ ಕ್ಯಾರಿ ಮಾಡ್ತೀವಿ ನಾವು. ಹೊರಗಡೆ ಕರಿನೋ, ಮೀನ್ ಕರಿನೋ, ಫಿಶ್ ಕರಿನೋ ತಗೋತೀವಿ, ಬಟ್ ಅನ್ನ ಮಾತ್ರ ನಮ್ದೇ ಬಳಸ್ತೀವಿ. ಈವನ್ ಫಾರಿನ್ಗೆ ಹೋದ್ರೂ ವಿ ಕ್ಯಾರಿ ರೈಸ್. ಯಾಕಾಗಿ ಅಂತಂದ್ರೆ ವಿ ನೋ, ಜನ, ನೀವು ಚೈನಾಗೆ ಹೋಗಿ, ಇಂಡಿಯಾಗೆ ಹೋಗಿ, ಯುರೋಪ್ಗೆ ಹೋಗಿ, ಎಲ್ಲ ಕಡೆ ತಿಂತಿರೋದು GMO ಹೈಬ್ರಿಡ್ ಫುಡ್. ಇವತ್ತು ಅತಿ ಹೆಚ್ಚು ಕಿಡ್ನಿ ಪೇಷಂಟ್ ಇರೋದು ಚೈನಾದಲ್ಲಿ. 14 ಮಿಲಿಯನ್ ಪೀಪಲ್ ಇದ್ದಾರೆ. ನಾಟ್ 14, 140 ಮಿಲಿಯನ್. ರಿಸರ್ಚ್ ಪೇಪರ್ ನಾನು ಓದಿದ್ದು. 140 ಮಿಲಿಯನ್ ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ ಸರ್? 14 ಕೋಟಿ. 14 ಕೋಟಿ. ಓ ಪರವಾಗಿಲ್ಲಪ್ಪ, ಇಂಡಿಯಾದಲ್ಲಿ ಅಷ್ಟಿಲ್ಲ ಅನ್ಕೊಂಡೆ. ಇಂಡಿಯಾದಲ್ಲೂ ಅಷ್ಟೇ 135 ಮಿಲಿಯನ್. 135 ಮಿಲಿಯನ್ ಅಂದ್ರೆ 13 ಕೋಟಿ. ಇರೋ 140 ಕೋಟಿನಲ್ಲಿ 13-14 ಕೋಟಿ ಪೇಷಂಟಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಂದ್ರೆ ನಾವು ಡೆವಲಪ್ಮೆಂಟ್ ಆಗ್ತಾ ಇದೀವ ಇಲ್ಲ ಅಂಡರ್ ಡೆವಲಪ್ಮೆಂಟ್ ಆಗ್ತಾ ಇದೀವ ಗೊತ್ತಾಗ್ತಿಲ್ಲ. ಸೊ ಇವತ್ತು ನನ್ನ ಮೊನ್ನೆ ತುಂಬ ಇಷ್ಟ ಆಯಿತು ರಷ್ಯಾ ಅಧ್ಯಕ್ಷದ್ದು ಡಿಸಿಷನ್. ಪುಟಿನ್ ಅವರೊಂದು ರೂಲ್ ಮಾಡಿದ್ದಾರೆ ರಷ್ಯಾದಲ್ಲಿ. ರಷ್ಯಾದ ಒಳಗಡೆ ಯಾರಾದರೂ ಹೈಬ್ರಿಡ್
ಬೀಜ ತಂದು ಬೆಳೆದ್ರೆ ಅವ್ರನ್ನ ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅವ್ರನ್ನ ಜೈಲ್ಗೆ ಹಾಕ್ತಿವಿ. ವೆರಿ ಗುಡ್. ರಷ್ಯಾನ ನೋಡ್ಬಿಟ್ಟು ಇನ್ನ 15 ಕಂಟ್ರಿಗಳು ಅವರ ದೇಶದಲ್ಲಿ GMO ಫುಡ್ನ ಬ್ಯಾನ್ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಬರಬೇಕು ಅನ್ನೋದು ನನ್ನ ಆಸೆ. ಜೊತೆ ನಾನು ಬಸವ ಅಕಾಡೆಮಿ ಜೊತೆ ಬಸವ ಆರ್ಗ್ಯಾನಿಕ್ಸ್ ಕೆಲಸ ಮಾಡ್ತಾ ಇದ್ದೀನಿ. ನಂದೇ ಆದ ಒಂದು ರೈತರ ಗುಂಪು ಕಟ್ಕೊಂಡ್ಬಿಟ್ಟು ಅವ್ರಿಗೆ ದೇಶಿ ತಳಿ ಭತ್ತದ ಬೀಜಗಳನ್ನ ಕೊಟ್ಟು ನಾವು ಭತ್ತ ಬೆಳೆಸ್ತೀವಿ. ಇವತ್ತು ಬಸವ ಅಕಾಡೆಮಿ .shopಗೆ ಹೋಗಿ ನಿಮ್ಮ ಅಕ್ಕಿ ಬುಕ್ ಮಾಡಿದ್ರೆ ವಿತಿನ್ 1 ವೀಕಲ್ಲಿ ನಮ್ಮ ದೇಶಿ ತಳಿ ಅಕ್ಕಿ ಬರುತ್ತೆ, ಒಂದು 10 kg ಬೇಕಾದ್ರೆ. ಉದ್ದೇಶ ಇಷ್ಟೇ, ಜಸ್ಟ್ ಮೆಜರ್ ಮಾಡ್ಕೊಳ್ಳಿ ನಿಮಗೆ ನೀವೇ. ನಾನು ಹೇಳೋದು ನಂಬೋದು ಬೇಡ. 10 kg ಅಕ್ಕಿ ತಗೊಳ್ಳಿ, 3 ವಾರ ಊಟ ಮಾಡಿ. ನಿಮ್ಗೆ ಎಸಿಡಿಟಿ ಇರಲ್ಲ, ಗ್ಯಾಸ್ಟ್ರಿಕ್ ಇರಲ್ಲ, ಕಾನ್ಸ್ಟಿಪೇಷನ್ ಇರಲ್ಲ, ಮೈಕೈ ನೋವು ಇರಲ್ಲ, ಒಬೆಸಿಟಿ ಕಮ್ಮಿ ಆಗುತ್ತೆ, ಮೈ ಭಾರ ಇಳಿತೈತೆ, ಥೈರಾಯ್ಡ್ ಕಂಟ್ರೋಲಿಗೆ ಬರ್ತೈತೆ. ನೀವು ತಿನ್ನೋದು 80% ಯಾವುದು? ಗ್ರೇನ್ಸ್ ತಾನೆ, ಧಾನ್ಯಗಳು. ಉಳಿದಿದ್ದು 20 ಭಾಗ ಎಣ್ಣೆ, ಕಾಳುಗಳು, ಮಸಾಲೆ ಪದಾರ್ಥ, ಇನ್ನೊಂದು. 80 ಭಾಗ ನೀವು ತಿನ್ನೋದು ಅಕ್ಕಿ, ಇಲ್ಲ ಜೋಳ, ಇಲ್ಲ ರಾಗಿ, ಇಲ್ಲ ಗೋಧಿ. ಇತ್ತೀಚೆಗೆ ಸ್ವಲ್ಪ ಮಿಲೆಟ್ಸ್ ತಿಂತಾರೆ, ಮಿಲೆಟ್ ಅದನ್ನು ಗ್ರೇನೆ. ನಾನು ಹೇಳೋದಿಷ್ಟೇ, ಅದನ್ನ ದೇಶಿ ತಳಿ ತಿನ್ನಿ, ಪ್ರಾಬ್ಲಮ್ ಸಾಲ್ವ್. ನಿಮ್ ಪ್ರಾಬ್ಲಮ್ 80 ಭಾಗ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ಕ್ರಾಂತಿ ಆಗ್ಬೇಕು. ಅದ್ರಲ್ಲಿ ಇನ್ನೊಂದು ಆಗ್ಬೇಕು. ಈಗ 30 kg ಅಕ್ಕಿ ತಗೊಳ್ಳೋರು ಈ ನಮ್ದು ಆರ್ಗ್ಯಾನಿಕ್ ತಗೊಳ್ಳೋದಾದ್ರೆ 15 kg ತಗೊಂಡ್ರೆ ಸಾಕಾಗತ್ತಲ್ವಾ? ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ ಆಕ್ಚುಲಿ. ಯಾಕೆಂದ್ರೆ ಇದು ತುಂಬಾ ಉಳಿಸುತ್ತೆ. ನಮ್ದೇನಂದ್ರೆ ವೈಟ್ ರೈಸ್ ಹೆಂಗ್ ತಿಂತಾರೆ ಜನ ಅಂದ್ರೆ, ಒಂದಿಷ್ಟು ಅನ್ನ ಸಾರು ತಿಂತಾರೆ, ಒಂದಿಷ್ಟು ಅನ್ನ ಮಜ್ಜಿಗೆ ತಿಂತಾರೆ, ಒಂದಿಷ್ಟು ಅನ್ನ ತಂಬಿಳಿ ತಿಂತಾರೆ. ಬಟ್ ದೇಶಿ ತಳಿ ಅಕ್ಕಿನ ಆ ತರ ತಿನ್ನಕ್ಕಾಗಲ್ಲ. ಇಷ್ಟಿಷ್ಟೇ ಊಟ ಮಾಡಕ್ಕಾಗೋದು. ಇಷ್ಟು ಊಟ ಮಾಡಿದ್ರೆ 6 hours ಎನರ್ಜಿ ಇರುತ್ತೆ. ಅದೇ ನೀವು ಹೈಬ್ರಿಡ್ ವೈಟ್ ರೈಸ್, ಕುಚ್ಚಲಕ್ಕಿ ಹೈಬ್ರಿಡ್ ತಿಂದಾಗ ಏನಾಗುತ್ತೆ, 3 ಗಂಟೆಗೆ ದೇಹ ಸುಸ್ತಾಗುತ್ತೆ. ನೀವು ಒಂದು ಜ್ಯೂಸ್, ಒಂದು ಟೀ, ಕಾಫಿನ ಕೊಡ್ಬೇಕು, 1-2 ಬಿಸ್ಕೆಟ್ ಕೊಡ್ಬೇಕು, ಇಲ್ಲಾಂದ್ರೆ ಬಾಡಿ ಕೆಲಸ ಮಾಡಲ್ಲ. ಸೊ ನಾನೇನು 500 ವರ್ಷ ಹಿಂದಕ್ಕೆ ಹೋಗಂತ ಹೇಳ್ತಾ ಇಲ್ಲ, 50 ವರ್ಷ ಹಿಂದಕ್ಕೆ ಹೋಗಿ ಸಾಕು. ಆಹಾರ ಪದ್ಧತಿಯಲ್ಲಿ ಜಸ್ಟ್ 50 years ಬ್ಯಾಕ್ ನಿಮ್ಮ ತಾತ ಏನ್ ತಿಂತಿದ್ದ ಅದನ್ನ ತಿನ್ನು. ನಾನ್ ಗ್ಯಾರಂಟಿ ಕೊಡ್ತೀನಿ, ನಿನ್ನ ಜೀವನದಲ್ಲಿ ಯಾವ ಡಾಕ್ಟರ್ ನೀನ್ ನೋಡಲ್ಲ. ಖಂಡಿತ. ಸರಿ ಸರ್, ಸಾಕಷ್ಟು ವಿಷಯಗಳನ್ನು ಮಾತಾಡ್ಲಿಕ್ಕಿದೆ. ಜನಕ್ಕೆ ಕೇಳ್ಬೇಕು. ಇವತ್ತಿನ ಕಾರ್ಯಕ್ರಮ ಅದಕ್ಕೆ ಮಾಡಿ ಕೊಡ್ತಾ ಇಲ್ಲ. ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮನ್ನು ಮಾಹಿತಿಯನ್ನು ಪಡ್ಕೊಳ್ತೇವೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ ಅದು ಕೂಡ ನಮ್ಮ ಒಂದು ಹೆಮ್ಮೆಯ ಒಂದು ಪುರಾತನ ವಿದ್ಯೆಯನ್ನು ಮತ್ತೆ ಜಗತ್ತಿಗೆ ಪ್ರಚಾರ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ.